ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನಾನು ಏನಿದ್ರೂ ಕೋರ್ಟಿನಲ್ಲಿಯೇ ನೋಡಿಕೊಳ್ತೇನೆ ಅಂತ ಹೇಳ್ತಾರೆ. ಇದು ಕಾಂತಾರ ಚಿತ್ರದ ಒಂದು ನೆನಪು ಬರ್ತದೆ. ಏನಿದ್ರೂ ಕೋರ್ಟಿನ ಬಾಗಿಲಿನಲ್ಲಿ ನಿನಗೆ ತೀರ್ಪು ಕೊಡ್ತೇನೆ ಅಂತ ಹೇಳುವಂಥ ಒಂದು ನುಡಿ ಕಿವಿಗೆ ಬೀಳ್ತದೆ. ಹಾಗಾಗಿ ಇವರು ಹೇಳಿದ ಮಾತು ಕೂಡ ಕೋರ್ಟಿನಲ್ಲಿ ನೋಡ್ಕೊಳ್ತೇನೆ ಅಂತೇಳಿ. ನಾವು ಮತ್ತೊಮ್ಮೆ ಹೇಳ್ತೇವೆ, ನೀವು ಮತ್ತೊಮ್ಮೆ ಬನ್ನಿ, ನಿಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಬನ್ನಿ. ನಾವು ಶಾಸಕರನ್ನು ಕೂಡ ನೀವು ಹೇಳಿದಂಥ ಸಮಯಕ್ಕೆ ಮಾರಿಗುಡಿ ಇರ್ಬೋದು ಅಥವಾ ನೀವು ಹೇಳಿದಲ್ಲಿಗೆ ನಾವು ಕರ್ಕೊಂಡು ಬರ್ತೇವೆ. ಅಲ್ಲಿ ಪ್ರಮಾಣವನ್ನು ಮಾಡುವ ಅಥವಾ ಏನು ಹಣ ಪ್ರಮಾಣಗಳಾಗಬೇಕು ಅದನ್ನು ಕೂಡ ಮಾಡುವ. ಯಾಕಂದರೆ ನಿಮಗೂ ಕೂಡ ಅವಕಾಶವನ್ನು ಕೊಡ್ತೇವೆ. 40% ಸರಕಾರ ಅಂತ ಹೇಳಿ ಅವರೇ ಹೇಳಿದ ನಿನ್ನೆಯ ಶಬ್ದದಲ್ಲಿ ಕಳೆದ ಚುನಾವಣೆಯಲ್ಲಿ 40% ಸರಕಾರ ಅಂತ ಹೇಳುವಂಥ ಒಂದು ಹೋರಾಟವನ್ನು ನಮ್ಮ ಬಹಳ ರಾಜಕೀಯದ ಮೇರು ವ್ಯಕ್ತಿಯಾದಂಥ ವಸಂತ ಬಂಗೇರಿಂದ ಪ್ರಾರಂಭವಾಗಿ ಆ ಸರಕಾರ ಬರಲಿಕ್ಕೆ ಅವರ ಕೊಡುಗೆ ಇದೆ. ಖಂಡಿತ ಒಪ್ತೇವೆ. ಆಯಿತು, 40% ಸರ್ಕಾರ ಅಂತೇಳಿ ನೀವು ಹೇಳಿದಿರಿ. ಆದರೆ ಯಾವುದೇ ಒಬ್ಬ ಶಾಸಕನ ಬಂಧನ ಆಗಲಿಲ್ಲ, ತನಿಖೆಗಳಾಗಲಿಲ್ಲ, ಸುಮ್ಮನೆ ಹುರುಳಿಲ್ಲದ್ದನ್ನು ಮಾಡಿದಿರಿ. BC ರೋಡ್ ಪುಂಜಾಲಕಟ್ಟೆ ತನಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ ಎಂಬುದಾಗಿ ಇವರು ಆರೋಪಣೆ ಮಾಡಿದ್ದಾರೆ. ಇದು ಟೆಂಡರ್ ಆಗಿರುವಂಥದ್ದು ಓಷಿಯನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು. ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಇನಾಯತ್ ಅಲಿ ಮಾಲೀಕತ್ವದ ಸಂಸ್ಥೆ ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿದರೆ, ಒಬ್ಬ ಕಾಂಗ್ರೆಸ್ಸಿನ ಏನೋ ಅಭ್ಯರ್ಥಿಯಾಗಿದ್ದಾರೆ, ಆದರೆ ಅವರು ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಇವರು ಹೇಳಿದಾಗೆ ಆಯಿತು. ₹1 ಮುಟ್ಟಲಿಲ್ಲ ಅಂತೇಳಿದ್ದು ಕೋಟಿ ಮುಟ್ಟಿದ್ದಾರೆ ಅಂತೇಳಿ. ಆದರೆ ಅವರಿಗೆ ಒಂದು ಸ್ವಲ್ಪ ಗಮನ ಇರಲಿ. 99,99,99,999 ಅದು ಕೋಟಿ ಅಲ್ಲ. ₹1 ಸೇರಿದರೆ ಅದು ಕೋಟಿ. ₹1 ಮುಟ್ಟಿದರೂ ಕೋಟಿಯನ್ನು ಮುಟ್ಟಿದಾಗೆ, ಕೋಟಿಯನ್ನು ಮುಟ್ಟಿದರೂ ₹1 ಮುಟ್ಟಿದೆ. ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಲಿ. ಸುಮ್ಮನೆ LKG ಮಕ್ಕಳಾಗೆ ₹1 ಹೇಳಿದ್ದು ಅದನ್ನೆಲ್ಲ ಬಹಳ ಹಾಸ್ಯಾಸ್ಪದವಾಗಿ ಹೇಳ್ತೀರಿ. ಇದು ಸರಿಯಲ್ಲ. ನಿನ್ನೆಯ ಒಂದು ಇದರಲ್ಲಿ DP ಜೈನ್ ಅವರನ್ನು ಹೊಗಳೋದು ನೋಡಿದರೆ ನನಗೊಂದು ಸಂದೇಹ ಬರ್ತಾ ಇದೆ. ಮೋಸ್ಟ್ಲಿ ಇವರು ದೆಹಲಿಯಲ್ಲಿ ಕೂತು DP ಜೈನ್ ಅವರ ಹತ್ರ ಏನೋ ವ್ಯವಹಾರ ಕುದುರಿಸಿದ್ದಾರೆ. ಯಾಕೆಂದರೆ DP ಜೈನ್ ಅವರ ಕೆಲಸ ಕಾರ್ಯಗಳು ಆಗ್ತಾ ಇರುವಾಗ ಈ ಯಾವ ಹೋರಾಟ ಸಮಿತಿಗಳು ಇರಲಿಲ್ಲ. ಯಾವಾಗ ಮುಗಿರೋಡಿಯವರಿಗೆ ಆಗಿದೆ ತಕ್ಷಣ ಹಕ್ಕೊತ್ತಾಯ ಹೋರಾಟ. ಯಾಕೆ? ಹಾಗಾದರೆ DP ಜೈನ್ ಅವರಿಗೂ ನಿಮಗೂ ಏನು ಇದು? ಪುನೊಮ್ಮೆ ಹೇಳ್ತೀರಿ DP ಜೈನ್ ಅವರು ಬಂದರೆ ಸರಿ ಆಗ್ತದೆ ಅಂತ. ಹಾಗಾದರೆ DP ಜೈನ್ ಅವರಿಗೂ ನಿಮಗೂ ಏನೋ ವ್ಯವಹಾರ ಇದೆ ಅಂತ ಹೇಳುವಂಥ ಸಂಶಯ ನಿಮ್ಮ ಮಾತಿನಲ್ಲಿ ಬರ್ತಾ ಇದೆ. BJP ಅಂತ ಹೇಳಿದರೆ ಭಿಕ್ಷುಕರ ಜನತಾ ಪಾರ್ಟಿ. ಇದನ್ನು ಬಹಳ ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ. ಯಾಕಂದರೆ ಇಷ್ಟು ಕೀಳುಮಟ್ಟದ ಮಾತನ್ನು ಮಾತನಾಡುವಂಥದ್ದು ನಿಮಗೆ ಶೋಭೆ ಇಲ್ಲ. ನಾವೆಲ್ಲ ಭಿಕ್ಷುಕರೇ. ಭಾರತೀಯ ಜನತಾ ಪಾರ್ಟಿ ಇದು ನಮಗೆ ಒಬ್ಬನಿಗೆ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಹೇಳಿರುವಂಥದ್ದು, ನಮ್ಮ ಮತದಾರರಿಗೆ ಹೇಳಿರುವಂಥ ಅಂಶ ಇದು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಭಿಕ್ಷುಕರ ಜನತಾ ಪಾರ್ಟಿ ಅಂತ. ಖಂಡಿತ ನಾವು ಭಿಕ್ಷೆ ಬೇಡಿದ್ದೇವೆ. ಒಬ್ಬ ದಂಗೆಕೋರರು ಹೇಳುವಂತಹ ಮಾತು, ಸಮಾಜವನ್ನು ವಿಚಲಿತ ಮಾಡುವಂತಹ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಶಬ್ದದ ಹಿನ್ನೆಲೆ ಇರುವಂತಹ ಮಾತು. ಈ ಮಾತನ್ನು ಒಬ್ಬರು ಹೇಳ್ತಾರೆ ಅಂತೇಳಿದರೆ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ರೀತಿಯ ಶಬ್ದಗಳು ನಿಮ್ಮದೇನೋ ಸಂಚುಕಾರ ಇದೆ, ಈ ದೇಶದ ಶಾಂತಿಯನ್ನು ಕದಡುವಂತಹ ಸಂಚನ್ನು ಬೆಳ್ತಂಗಡಿಯಿಂದ ನೀವು ಪ್ರಾರಂಭ ಮಾಡ್ತೀರಿ ಅಂತ ಹೇಳುವಂಥ ಮಾತಿನ ಹಿನ್ನೆಲೆಯಲ್ಲಿ ಈ ಶಬ್ದವನ್ನು ಹೇಳಿದ್ದೀರಿ. ಹಾಗಾಗಿ ಅದನ್ನು ಇದರ ಬಗ್ಗೆ ಕೂಡ ನಾವು ಕಾನೂನು ಹೋರಾಟದಲ್ಲಿಯೂ ಕೂಡ ಯೋಚನೆಯನ್ನು ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ. ಬಾಂಗ್ಲಾದಲ್ಲಿ ಏನು ಹಾಸಿಗೆ ದಿಂಬು ಹೇಳ್ತೀರಿ, ನೀವು ಕೂಡ ಬ್ಯಾಂಗ್ಳೂರಿಂದ ಬಂದದ್ದು ಹಾಸಿಗೆ ದಿಂಬನ್ನು ಹಿಡ್ಕೊಂಡು. ಇಲ್ಲಿಯ ಜನತೆ ಇನ್ನು ನಿಮ್ಮನ್ನು ಆಯ್ಕೆ ಮಾಡುತ್ತಿದ್ದರೆ ನೀವು ಹಾಸಿಗೆ ದಿಂಬನ್ನು ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತೀರಿ. ಬರವಣಿಗೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ, ನಿನ್ನೆ ಪುಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಹಿತರಕ್ಷಣಾ ಸಮಿತಿಯ ಏನೊಂದು ಹಕ್ಕೊತ್ತಾಯ ಸಭೆ ಆಗಿದೆ. ಅಲ್ಲಿ ಒಂದಷ್ಟು ಅಂಶಗಳನ್ನು, ಹಿತರಕ್ಷಣಾ ವೇದಿಕೆಯ ಏನು ಎಜೆಂಡಗಳಿದೆ ಅದನ್ನು ಕೇವಲ ಕಾಟಾಚಾರಕ್ಕೆ ಸ್ಪರ್ಶ ಮಾಡಿ ಒಂದು ರಾಜಕೀಯ ಹಿನ್ನೆಲೆಯ ಒಂದು ಪ್ರತಿಭಟನೆಯ ಸಭೆ ಆಗಿರುವಂಥ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಇದು ಅವರ ನುಡಿಯಂತೆ ಅಭಿವೃದ್ಧಿಯ ವಿರುದ್ಧ ಅಲ್ಲ ಅಂತ ಹೇಳುವಂಥದ್ದು ಅವರ ಮಾತಾಗಿದೆ. ಆದರೆ ಇಲ್ಲೇ ಒಂದು ಕಡೆ ಇದು ಅಭಿವೃದ್ಧಿಗೆ ತಡೆಗಟ್ಟುವಂತಹ
ಕೆಲವು ಸೂಚನೆಗಳನ್ನು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಬೆಳ್ತಂಗಡಿಗೆ ಪ್ರಪ್ರಥಮ ಬಾರಿಗೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಪುಂಜಾಲಕಟ್ಟೆಯಿಂದ ಚಾರ್ಮಾಡಿಗೆ ಮತ್ತು ಉಜಿರೆಯಿಂದ ಪೆರಿಯಶಾಂತಿಗೆ ಕೊಟ್ಟಂಥ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಸಚಿವರಾದಂಥ ನಿತಿನ್ ಗಡ್ಕರಿ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಪೋಸಲ್ಗೆ ಪ್ರಯತ್ನವನ್ನು ನಿರಂತರ ಮಾಡಿದಂತಹ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ರವರಿಗೆ, ಹಾಗೆ ಪ್ರಸ್ತುತ ಸಂಸದರಿಗೆ, ಹಾಗೆ ಶಾಸಕರಾದಂಥ ಹರೀಶ್ ಪುಂಜರವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಮುಖ್ಯವಾಗಿ ಒಂದಷ್ಟು ಅಂಶಗಳು. ಅವರ ಎರಡನೇದರಲ್ಲಿ ಶ್ರೀಮಂತರಿಗೊಂದು ಬಡವನಿಗೊಂದು ನ್ಯಾಯ ಅಂತೇಳಿ, ಮತ್ತು ಅವರ ಮಾತಿನಲ್ಲಿ ಹೇಳ್ತಾರೆ ಬಾರಿನಲ್ಲಿ ಡೀಲ್ ಆಗ್ತದೆ ಅಂತ. ಇದು ಹೊಸ ಶಬ್ದ. ಯಾಕೆಂದರೆ ಬೆಳ್ತಂಗಡಿಯ ಇತಿಹಾಸದಲ್ಲಿ ಬಾರಿನಲ್ಲಿ ಕೂತು ಡೀಲ್ ಆಗುವಂಥದ್ದು ಇದು ಯಾರ ಹಿನ್ನೆಲೆ ಅಥವಾ ಎಲ್ಲಿ ಅಂತ ಹೇಳುವಂಥರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಮುಂದೆ ಕೊಡಬೇಕು. ಯಾಕೆಂದರೆ ಯಾರು, ಏನು, ಎಲ್ಲಿ, ಯಾಕೆ ಮತ್ತು ಯಾವಾಗ ಅಂತ ಹೇಳುವಂಥ ಸ್ಪಷ್ಟನೆ ಕೊಟ್ಟರೆ ಅದಕ್ಕೆ ಒಂದು ಸರಿಯಾದಂಥ ತಾರ್ಕಿಕ ಅಂತ್ಯ ಸಿಗ್ತದೆ. ಅದನ್ನು ಬಿಟ್ಟು ಕೇವಲ ಕಾಗಕ್ಕ ಗೂಬಕ್ಕ ಕಥೆಗಳ ಮೂಲಕ ಒಂದಷ್ಟು ವಿಚಾರಣೆಗಳನ್ನು ಹೇಳಿದ್ದಾರೆ. ಅದರ ಸಂಬಂಧಪಟ್ಟಂಥ ಏನು ಆ ರೀತಿ ಆಗಿದೆ, ಬಡವರಿಗೊಂದು ಶ್ರೀಮಂತರಿಗೊಂದು ಆಗಿದೆ, ಅದನ್ನು ಮಾಡಿದಂಥ ಅಧಿಕಾರಿಗಳ ಬಗ್ಗೆ ತಕ್ಷಣ ಇವರದೇ ಸರ್ಕಾರ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಮಾಡಿ ತಕ್ಕದಾದಂಥ ಶಿಸ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಇವರು ಹೆಜ್ಜೆ ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನು ಅದಾದ ಮೇಲೆ ಮತ್ತೊಂದು ಅಂಶವನ್ನು ಹೇಳಿದರು. ಇಲ್ಲಿಯ ಜನಪ್ರತಿನಿಧಿಗಳು ಹೀಗೆ, ಸಂಸದರು ಒಳ್ಳೆಯವರಿದ್ದರು, ಇಲ್ಲಿಗೆ ಬಂದ ಮೇಲೆ ಅವರು ಕೂಡ ಎಲ್ಲರ ರೀತಿಯಾದರು ಅಂತ ಇವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಕೂಡ ಬೆಂಗಳೂರಿನಲ್ಲಿರುವಾಗ ಅಥವಾ ಒಬ್ಬ ದಕ್ಷ ಅಧಿಕಾರಿಯ ಮಗನಾಗಿ ಒಳ್ಳೆಯವರಿದ್ದರು. ಆದರೆ ಬೆಳ್ತಂಗಡಿಗೆ ಬಂದ ಮೇಲೆ ಅದು ಯಾಕೆ ಇವರಿಗೆ ಈ ರೀತಿಯ ಪ್ರವೋಕ್ಗಳಾಗ್ತಾ ಇದೆ ಅಥವಾ ವ್ಯತಿರಿಕ್ತವಾಗಿ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾನು ರಕ್ಷಿತ್ ಶಿವರಾಮರಿಗೆ ಕೇಳ್ತಾ ಇದ್ದೇನೆ. ಹಾಗೆ ಬಹಳ ಪ್ರಮುಖವಾದಂಥ ಆರೋಪ ಶಾಸಕರ ಪತ್ನಿಯ ಬಗ್ಗೆ ಅಪಪ್ರಚಾರ. ಈ ಹಿಂದೆ ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಅವರವರ ಶಾಸಕರನ್ನು ಎಳೆದು ಕೀಳು ಮಟ್ಟದ ಪ್ರಚಾರವನ್ನು ಮಾಡಿದ್ದಂಥದ್ದು ಇಲ್ಲಿಯ ಇತಿಹಾಸದಲ್ಲಿ ಇಲ್ಲ. ಆದರೆ ಇದನ್ನು ಮಾಡಿರುವಂತಹ ಕೀರ್ತಿ ಏನಾದರೂ ಇದ್ದರೆ ಫೇಕ್ ಅಕೌಂಟ್ಗಳ ಮೂಲಕ ಒಂದಷ್ಟು ಸಾಮಾಜಿಕ ಜಾಲತಾಣವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಏನು ಸಂದೇಹಗಳಿದೆ, ಅದರ ಮುಖ್ಯಸ್ಥರಾದಂಥ ರಕ್ಷಿತ್ ಶಿವರಾಮ್ ಅವರಿಗೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬನಿಗೂ ಅವನವನ ಕಾಲಿಗೆ ಮುಳ್ಳು ಚುಚ್ಚಿದರೆ ಆಗುವಂಥ ನೋವು ಅವನಿಗೆ ಆದಾಗ ಮಾತ್ರ ಗೊತ್ತಾಗ್ತದೆ. ಈ ಒಂದು ಶಾಸಕರ ಪತ್ನಿಯ ಒಂದು ಪೋಸ್ಟನ್ನು ಹಾಕಿ ಎಷ್ಟು ಕೀಳು ಮಟ್ಟದಲ್ಲಿ ಅವರು ಪ್ರಚಾರಗಳನ್ನು ಪೋಸ್ಟನ್ನು ಹಾಕಿದರು. ಆಗ ಇದೇ ಶಾಸಕರು, ಯಾಕೆಂದರೆ ಶಾಸಕರ ಪತ್ನಿ ಯಾವುದೇ ರಾಜಕೀಯದಲ್ಲಿ ಇಲ್ಲ, ಅವರು ಯಾವುದೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಲ್ಲ, ಅವರೊಬ್ಬರು ವೈದ್ಯರಾಗಿ ಅವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಈ ಒಂದು ರಾಜಕೀಯಕ್ಕೆ ಮತ್ತು ಇದಕ್ಕೆ ಎಳೆದಿರುವಂಥದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇದು ಮೊನ್ನೆಯ ಒಂದು ಪ್ರೆಸ್ ಮೀಟಿನಲ್ಲಿ ಶಾಸಕರು ಇವರ ಪತ್ನಿಯ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಏನೂ ಹೇಳಲಿಲ್ಲ. ದೇವರ ಪ್ರಮಾಣದ ನಿಟ್ಟಿನಲ್ಲಿ ಅದು ನೀವು ಕೂಡ ಪಾಲುದಾರರು ಅಂತ ಹೇಳಿದ್ದಕ್ಕೆ ಇವರಿಗೆ ಮನಸ್ಸು ನೋವಾಗ್ತದೆ. ಯಾಕಂದರೆ ಇನ್ನೊಬ್ಬರ ಪತ್ನಿ ಅಥವಾ ಇನ್ನೊಬ್ಬರ ಮನೆಯವರಿಗೆ ಅಥವಾ ಇನ್ನೊಂದು ಮಹಿಳೆಗೆ ಆಗುವಂಥ ನೋವಿನ ಒಂದು ಗೊತ್ತಿರಬೇಕು. ಯಾಕಂದರೆ ಯಾವಾಗಲೂ ಕೇವಲ ಇನ್ನೊಬ್ಬರಿಗೆ ನೋವನ್ನು ಕೊಡುವಂಥದ್ದೆಲ್ಲ ನಮ್ಮ ಕುಟುಂಬಕ್ಕೆ ಬಂದಾಗ, ನಮ್ಮ ವೈಯಕ್ತಿಕಕ್ಕೆ ಬಂದಾಗ ಆ ಶಬ್ದಗಳು ಅಥವಾ ಆ ರೀತಿಯ ಪ್ರಕ್ರಿಯೆಗಳು ನಿಲ್ಲಬೇಕು. ಹಾಗಾಗಿ ರಕ್ಷಿತ್ ಶಿವರಾಮ್ ಅವರೇ, ಆಗ ನೀವೇ ಅಭ್ಯರ್ಥಿಯಾಗಿದ್ರಿ, ನಿಮ್ಮದೇ ಅಕೌಂಟ್ಗಳಲ್ಲಿ ಈ ಪೋಸ್ಟ್ಗಳು ಬರ್ತಾಯಿತ್ತು. ನೀವೊಬ್ಬ ಪ್ರಾಮಾಣಿಕವಾದಂತಹ ಅಥವಾ ಮಾತೆಯರ ಮೇಲೆ ತಾಯಂದಿರ ಮೇಲೆ ಕಾಳಜಿ ಇದ್ದರೆ ನೀವು ಇಮಿಡಿಯೇಟ್ ಹೇಳಬೇಕಿತ್ತು, ಇದನ್ನು ತೆಗಿರಿ, ಪೋಸ್ಟನ್ನು ತೆಗಿರಿ ಅಂತ ಹೇಳುವಂಥ ಕೆಲಸ ಮಾಡಬೇಕಿತ್ತು. ಯಾಕಂದರೆ ನಿಮಗೆ ನೈತಿಕತೆ ಇತ್ತು. ಯಾಕಂದರೆ ಒಬ್ಬ ಎದುರು ಸ್ಪರ್ಧಿಯ ಹೆಂಡತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ವಿಜೃಂಭಿಸಿ ಅಥವಾ ಬೇರೆ ರೀತಿಯ ಪೋಸ್ಟನ್ನು ಮಾಡೋದು ಕೂಡ ಇದು ಸರಿಯಲ್ಲ ಅಂತ ಹೇಳುವಂಥ ಕಾಳಜಿ ನಿಮಗಿದ್ದರೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡ್ಬೋದಿತ್ತು. ಆದರೆ ನೀವು ಮಾಡಲಿಲ್ಲ, ನೀವು ಅದನ್ನು ಬಿಟ್ರಿ. ಈಗ ಮಾತ್ರ ನಿಮಗೆ ನೋವಾಗ್ತದೆ. ಹಾಗಾಗಿ ಇದು ಕೂಡ ನಿಮ್ಮ ಮನಸ್ಸಿನಲ್ಲಿರಬೇಕು. ಈ ರೀತಿಯ
ಫೇಕ್ ಅಕೌಂಟ್ಗಳ ಮೂಲಕ ಇಲ್ಲಿಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ. ನಿಮಗೂ ಅವಕಾಶಗಳಿದೆ, ಹಾಗಾಗಿ ಇದನ್ನು ನಿಲ್ಲಿಸಬೇಕು ಅಂತೇಳುವಂಥದ್ದನ್ನು ಈ ಮೂಲಕ ಅವರಿಗೆ ಹೇಳ್ತಾ ಇದ್ದೇನೆ. ಇನ್ನು ಭ್ರಷ್ಟಾಚಾರದ ಆರೋಪ, ಇವರು ಭ್ರಷ್ಟಾಚಾರ ಮಾಡಿರುವುದಕ್ಕೆ ಈಗಾಗಲೇ ಬೆಳ್ತಂಗಡಿಯ ಮಾರಿಗುಡಿಯಲ್ಲಿ ತಾಯಿ ಮಹಾಮಾಯಿಯ ಸನ್ನಿಧಿಯಲ್ಲಿ ಮಾನ್ಯ ಶಾಸಕರು ಮಾಧ್ಯಮ ಬಂಧುಗಳ ಏನೋ ಹೇಳಿದ್ದಾರೆ, 9 ಗಂಟೆಗೆ ನಾನು ಅಲ್ಲಿ ಬಂದು ಪ್ರಮಾಣ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರಿಗೆ ಬರಲಿಕ್ಕೂ ಹೇಳಿದ್ದಾರೆ. ಅವರು ಪ್ರಾಮಾಣಿಕರಾಗಿ ಅಥವಾ ಇದೊಂದು ತಾರ್ಕಿಕ ಹಂತ ಆಗಬೇಕು ಅಥವಾ ಇದರಲ್ಲಿ ನನ್ನದು ಏನಿಲ್ಲ ಅಥವಾ ನಾನು ದೇವರ ಮೇಲೆ ನಂಬಿಕೆ ಇದ್ದರೆ ಅಂತೇಳುವಂಥ ಭಾವನೆಗಳಿದ್ದರೆ ಅಲ್ಲಿಗೆ ಬಂದಿದ್ದರೆ ಇದು ಮುಗೀತಿತ್ತು, ಇದು ಮತ್ತೆ ಮತ್ತೆ ಪುನರ್ ಇದಾಗುವಂಥದ್ದು ಇರಲಿಲ್ಲ. ಆದರೆ ಅವರು ಬರಲಿಲ್ಲ. ಹಾಗಾಗಿ ಮಾನ್ಯ ಶಾಸಕರು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರು. ಅದೇ ರೀತಿ ಎದುರುಗಡೆ ಇರುವಂಥ ಸಾನ್ನಿಧ್ಯಕ್ಕೆ ತೆಂಗಿನಕಾಯಿಯನ್ನು ಹೊಡೆಯುವ ಮೂಲಕ ತನ್ನ ಭಾವನೆಗಳನ್ನು ಅರ್ಪಣೆ ಮಾಡಿದ್ದಾರೆ. ಫಲಿತಾಂಶ ಆ ದೇವರಿಗೆ ಬಿಟ್ಟಿರುವಂಥದ್ದು. ಇನ್ನು ಅದರ ಮೇಲೆ ಹೇಳ್ತಾರೆ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನಾನು ಏನಿದ್ರೂ ಕೋರ್ಟಿನಲ್ಲಿಯೇ ನೋಡಿಕೊಳ್ತೇನೆ ಅಂತ ಹೇಳ್ತಾರೆ. ಇದು ಕಾಂತಾರ ಚಿತ್ರದ ಒಂದು ನೆನಪು ಬರ್ತದೆ. ಏನಿದ್ರೂ ಕೋರ್ಟಿನ ಬಾಗಿಲಿನಲ್ಲಿ ನಿನಗೆ ತೀರ್ಪು ಕೊಡ್ತೇನೆ ಅಂತ ಹೇಳುವಂಥ ಒಂದು ನುಡಿ ಕಿವಿಗೆ ಬೀಳ್ತದೆ. ಹಾಗಾಗಿ ಇವರು ಹೇಳಿದ ಮಾತು ಕೂಡ ಕೋರ್ಟಿನಲ್ಲಿ ನೋಡ್ಕೊಳ್ತೇನೆ ಅಂತೇಳಿ. ಸತ್ಯಾಸತ್ಯತೆಯನ್ನು ದೇವರು ಪರಿಶೀಲಿಸಿ ಆ ತೀರ್ಪನ್ನು ಖಂಡಿತವಾಗಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ನಾವೆಲ್ಲ ಧರ್ಮ, ಶ್ರದ್ಧೆ, ನಂಬಿಕೆ ಇರುವಂಥ ಜನಗಳು. ಹಾಗಾಗಿ ಆ ನಿಟ್ಟಿನಲ್ಲಿ ನಮಗೂ ಧರ್ಮದ ಮೇಲೆ ನಂಬಿಕೆ ಇದೆ. ಧರ್ಮದ ಈ ಮಣ್ಣಿನ ಮೇಲೆ, ಇಲ್ಲಿರುವಂಥ ದೇವರುಗಳ ಮೇಲೆ ನಂಬಿಕೆ ಇರುವಂಥ ಜನ ಆದ ಕಾರಣ ನಾವು ಕೂಡ ಅದನ್ನು ನಂಬಿದ್ದೇವೆ. ಇದರಲ್ಲಿ ಇನ್ನೂ ಒಂದು ಅವಕಾಶವನ್ನು ಕೊಡ್ತೇವೆ. ಆಯಿತು, ಮತ್ತೆ ಪುನಃ ದೋಷಾರೋಪಣೆಗಳನ್ನು ಮಾಡ್ತೀರಿ. ಒಂದು ಸಲ 4 ಕೋಟಿ ಅಂತ ಹೇಳ್ತೀರಿ, ಇನ್ನೊಂದು ಸಲ 5 ಕೋಟಿ ಅಂತ ಹೇಳ್ತೀರಿ, ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಹೇಳ್ತೀರಿ. ಆಮೇಲೆ ಹೇಳ್ತೀರಿ ನಾನು ಹಾಗೆ ಹೇಳಲಿಲ್ಲ, ಹೀಗೆ ಹೇಳಲಿಲ್ಲ. ಮತ್ತೊಮ್ಮೆ ಮಾನ್ಯ ಶಾಸಕರ ಒಂದು ಪರವಾಗಿ ಮತ್ತು ಮಂಡಲದ ನೈತಿಕತೆಯ ಜವಾಬ್ದಾರಿಯಲ್ಲಿ ನಾವು ಮತ್ತೊಮ್ಮೆ ಹೇಳ್ತೇವೆ, ನೀವು ಮತ್ತೊಮ್ಮೆ ಬನ್ನಿ, ನಿಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಬನ್ನಿ. ನಾವು ಶಾಸಕರನ್ನು ಕೂಡ ನೀವು ಹೇಳಿದಂಥ ಸಮಯಕ್ಕೆ ಮಾರಿಗುಡಿ ಇರ್ಬೋದು ಅಥವಾ ನೀವು ಹೇಳಿದಲ್ಲಿಗೆ ನಾವು ಕರ್ಕೊಂಡು ಬರ್ತೇವೆ. ಅಲ್ಲಿ ಪ್ರಮಾಣವನ್ನು ಮಾಡುವ ಅಥವಾ ಏನು ಹಣ ಪ್ರಮಾಣಗಳಾಗಬೇಕು ಅದನ್ನು ಕೂಡ ಮಾಡುವ. ಯಾಕಂದರೆ ನಿಮಗೂ ಕೂಡ ಅವಕಾಶವನ್ನು ಕೊಡ್ತೇವೆ. ಹಾಗಾಗಿ ಕೇವಲ ಆರೋಪಗಳನ್ನು ಮಾಡುವುದಲ್ಲ, ಅದನ್ನು ಸಾಬೀತು ಮಾಡುವ ನಿಟ್ಟಿನಲ್ಲಿಯೂ ಕೂಡ ಕಾರ್ಯಗಳಿದೆ. ಇನ್ನೊಂದು, ಭ್ರಷ್ಟಾಚಾರದ ಆರೋಪ ಮಾಡಿದ್ದೀರಿ. ಕೇವಲ ಲೋಕಾಯುಕ್ತದಲ್ಲಿ ತೆಗೆದಿದ್ದೇವೆ, RTIಯಲ್ಲಿ ತೆಗೆದಿದ್ದೇವೆ, ಅದು ಇಲ್ಲ ತೆಗೆದಿದ್ದೇವೆ ಅಂತ ಹೇಳ್ತೀರಿ, ಬಿಟ್ಟರೆ ಯಾವುದೇ ಸಾಕ್ಷಿಗಳಿಲ್ಲ. ಆ ಸಾಕ್ಷಿಗಳು ಏನಾದರೂ ಇದ್ದರೆ ಅದನ್ನು ನೀವು ತೋರಿಸಿ. ಮೊದಲು 3 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿದ್ರಿ, ಆಮೇಲೆ ಅದು ಸುಳ್ಳು ಅಂತ ಇದಾಯಿತು, ಮತ್ತು 5 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳ್ತೀರಿ. ಇದು ಏನು ಕೋಟಿಗೆ ಬೆಲೆ ಇಲ್ವಾ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾಯಿದ್ರಿ. ಇನ್ನು ಇವರು ಆರೋಪ ಮಾಡುವಂಥ 40% ಆರೋಪದಡಿ ಇವತ್ತಿನವರೆಗೆ ಒಬ್ಬ ಶಾಸಕ ಬಂಧನ ಆಗಲಿಲ್ಲ. 40% ಸರ್ಕಾರ ಅಂತ ಹೇಳಿ ಅವರೇ ಹೇಳಿದ ನಿನ್ನೆಯ ಶಬ್ದದಲ್ಲಿ ಕಳೆದ ಚುನಾವಣೆಯಲ್ಲಿ 40% ಸರ್ಕಾರ ಅಂತ ಹೇಳುವಂಥ ಒಂದು ಹೋರಾಟವನ್ನು ನಮ್ಮ ಬಹಳ ರಾಜಕೀಯದ ಮೇರು ವ್ಯಕ್ತಿಯಾದಂಥ ವಸಂತ ಬಂಗೇರಿಂದ ಪ್ರಾರಂಭವಾಗಿ ಆ ಸರ್ಕಾರ ಬರಲಿಕ್ಕೆ ಅವರ ಕೊಡುಗೆ ಇದೆ, ಖಂಡಿತ ಒಪ್ತೇವೆ. ಆಯಿತು, 40% ಸರ್ಕಾರ ಅಂತೇಳಿ ನೀವು ಹೇಳಿದಿರಿ. ಆದರೆ ಯಾವುದೇ ಒಬ್ಬ ಶಾಸಕನ ಬಂಧನ ಆಗಲಿಲ್ಲ, ತನಿಖೆಗಳಾಗಲಿಲ್ಲ, ಸುಮ್ಮನೆ ಹುರುಳಿಲ್ಲದ್ದನ್ನು ಮಾಡಿದಿರಿ. ಆದರೆ ನಿಮಗೆ ಏನು ನೈತಿಕತೆ ಇದೆ? ಯಾಕೆಂತೇಳಿದರೆ ಬಡವ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರ ಇರುವಂತಹ ಹಣದ ಹಗರಣ, ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ರೂಪಾಯಿ ಹಗರಣ ಆಗಿದೆ. ಇದರ ಬಗ್ಗೆ ಇವತ್ತು ಯಾವುದೇ ತನಿಖೆಗಳಿಲ್ಲ, ಶಾಸಕರ ಬಂಧನ ಇಲ್ಲ. ಕೇವಲ SIT ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಅದಕ್ಕಿಂತ ಇದರ ಬಗ್ಗೆ ತನಿಖೆ ಆಗಿ ಏನು ಅಂತ ಮಾಡಿ, ಸುಮ್ಮನೆ ಆರೋಪದ ಇದು ಮಾಡುವಂಥದ್ದಲ್ಲ. 187 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳೇ ಆ ಅಧಿವೇಶನದಲ್ಲಿ ಒಪ್ಪಿಕೊಂಡಿದ್ದಾರೆ. ಇಲ್ಲ 187 ಇಲ್ಲ, 90 ಚಿಲ್ಲರೆ ಕೋಟಿ ಆಗಿದೆ ಅಂತೇಳಿದರೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳುವಂಥ ಒಪ್ಪಿಗೆ ಮಾತನ್ನು ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ಅಂತೇಳಿದರೆ ಈ ಸರ್ಕಾರದ ಒಟ್ಟು, ಯಾಕಂದರೆ
ಅನ್ನ ಬೆಂದಿದೆ ಅಂತ ನೋಡಿದರೆ ಒಂದು ಅಗಳನ್ನು ತೆಗೆದು ನೋಡಿದರೆ ಬೆಂದಿರ್ತದೆ. ಹಾಗೆ ಇದು ಕೇವಲ ಇದೊಂದು ಉದಾಹರಣೆಗಳು. ಹಾಗಾಗಿ ಇವರಿಗೆ ಯಾವುದೇ ನೈತಿಕತೆ ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕತೆ ಇರುವುದಿಲ್ಲ. ಇನ್ನು BC ರೋಡ್ ಪುಂಜಾಲಕಟ್ಟೆ ತನಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಅಕ್ರಮ ಆಗಿದೆ ಎಂಬುದಾಗಿ ಇವರು ಆರೋಪಣೆ ಮಾಡಿದ್ದಾರೆ. ಇದು ಟೆಂಡರ್ ಆಗಿರುವಂಥದ್ದು ಓಷಿಯನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು. ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಇನಾಯತ್ ಅಲಿ ಮಾಲೀಕತ್ವದ ಸಂಸ್ಥೆ. ಅವರ ಈ ಸಂಸ್ಥೆಯಲ್ಲಿ ಹಾಗಾದರೆ ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿದರೆ, ಒಬ್ಬ ಕಾಂಗ್ರೆಸ್ಸಿನ ಏನೋ ಅಭ್ಯರ್ಥಿಯಾಗಿದ್ದರೆ ಹಾಗಾದರೆ ಅವರು ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಮಾತನ್ನು ಇವರು ಹೇಳಿದಾಗೆ ಆಯಿತು. ತನಿಖೆ ಮಾಡಲಿ, ಇವರದೇ ಪಕ್ಷದವರಾದ ಕಾರಣ ಅದನ್ನು ತನಿಖೆಯನ್ನು ಗರಿಷ್ಠ ಮಟ್ಟದಲ್ಲಿ ಮಾಡಲಿ. BC ರೋಡ್ ಪುಂಜಾಲಕಟ್ಟೆ ತನಕ ರಾಷ್ಟ್ರೀಯ ಹೆದ್ದಾರಿಯನ್ನು ಹೇಗೆ ಓಷಿಯನ್ ಕನ್ಸ್ಟ್ರಕ್ಷನ್ರವರು ಕಾಮಗಾರಿ ನಿರ್ವಹಿಸಿದ್ದಾರೆಯೋ ಅದೇ ರೀತಿ ಪುಂಜಾಲಕಟ್ಟೆ ಮತ್ತು ಚಾರ್ಮಾಡಿಯ ರಸ್ತೆಯ ಕಾಮಗಾರಿ ನಿರ್ವಹಣೆ ಆಗ್ತದೆ. ಏನೋ ಅಲ್ಲಿದ್ದನ್ನು ಬ್ಯಾಕ್ ಟು ಬ್ಯಾಕ್ MCK ಅವರಿಗೆ ಕೊಟ್ಟರು, ಇದನ್ನು DP ಜೈನ್ರವರು MCK ಅವರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಅದೇ ರೀತಿ ಇದರಲ್ಲಿ ಬೇರೆ ಏನಿಲ್ಲ. ಹಾಗಾದರೆ ಅದು ಕೂಡ ತನಿಖೆ ಆಗಬೇಕು. MCK ಅವರಿಗೆ ಹೇಗೆ ಕೊಟ್ರಿ, ಲೋಕಲ್ ಕಾಂಟ್ರಾಕ್ಟರ್ನ ಗುತ್ತಿಗೆದಾರರಿಗೆ ಹೇಗೆ ಕೊಟ್ರಿ ಅಂತೇಳಿ ತನಿಖೆ ಆಗಬೇಕಾದ್ರೆ ಇನಾಯತ್ ಅಲಿ ಅವರು ಇರ್ಬೋದು ಅಥವಾ ಆ ಸಂದರ್ಭದ ಇಂಜಿನಿಯರ್ಗಳಾಗಿರ್ಬೋದು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿರಬೇಕು. ಅದು ತನಿಖೆ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಆಗಬೇಕು. ಯಾಕಂದರೆ ನೀವೊಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳುವಂಥ ಫೋಜನ್ನು ಕೊಡುವಾಗ ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು. ಇನ್ನು ಬಾಯೆತ್ತಿದ್ರೆ ಸಂವಿಧಾನದ ರಕ್ಷಕರು ಅಂತ ಹೇಳ್ತಾರೆ. ನಿನ್ನೆಯ ಪ್ರತಿಭಟನೆಯ ಒಂದು ಬೆಳವಣಿಗೆಯನ್ನು ನೋಡಿದರೆ ಘನವೆತ್ತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಎಲ್ಲ ಸಲಹೆಗಳನ್ನು ಪಡೆದು ತಗೊಳ್ಳುವಂತಹ ತೀರ್ಮಾನ ಹಾಗಿರುವಂತಹ ತೀರ್ಮಾನಗಳಿಗೆ ಅಷ್ಟು ಗರಿಷ್ಠವಾದಂತಹ ಅಷ್ಟು ಉತ್ತಮವಾದಂತಹ ಪೂರಕವಾದಂಥ ಅಂಶಗಳಿರ್ತದೆ. ಅಂತಹ ರಾಜ್ಯಪಾಲರು ತಗೊಂಡಂತಹ ತೀರ್ಮಾನವನ್ನು ಬಹಳ ಹಗುರವಾಗಿ ಮಾತನಾಡಿ ಬೇರೆ ಬೇರೆ ಸಚಿವರುಗಳು ಅದು ನಿಜವಾಗ್ಲೂ ಅವರಿಗೆ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ಒಬ್ಬ ರಾಜ್ಯಪಾಲನನ್ನು ಬಹಳ ಅಮಾನವೀಯವಾಗಿ ಹೇಳುವಂಥದ್ದು ಕೂಡ ಇದು ಸಂವಿಧಾನ ರಕ್ಷಕರಿಗೆ ಏನೋ ಸಂವಿಧಾನದ ಪುಸ್ತಕವನ್ನು ಹಿಡಿದು ತಗೊಳ್ತಾರ, ಅವರಿಗೆ ಇದು ಶೋಭೆ ಅಲ್ಲ. ಹಾಗಾಗಿ ಇದರ ಬಗ್ಗೆ ಕೂಡ ನೀವೊಂದಷ್ಟು ಯೋಚನೆಗಳನ್ನು ಮಾಡಬೇಕು. ಇನ್ನು ಕಾಳಜಿ ಫ್ಲಡ್ ರಿಲೀಫ್ ಫಂಡ್ನ ಬಗ್ಗೆ ಮಾತನಾಡಿದ್ದಾರೆ. ಮಾನ್ಯ ನಮ್ಮ ಮಾಜಿ ಶಾಸಕರಾಗಿ ಜನತೆಯ ಬಗ್ಗೆ ಕಾಳಜಿ ಇರುವಂತಹ ವಸಂತ ಮಂಗೇರರು ಇದೊಂದು ಆರೋಪವನ್ನು ಮಾಡಿದರು. ಫ್ಲಡ್ ರಿಲೀಫ್ ಫಂಡ್ನಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ 26 ಆಗಸ್ಟ್ 2020 ಪತ್ರಿಕಾಗೋಷ್ಠಿ ಕೂಡ ಆಗಿರ್ತದೆ. ಅದರಲ್ಲಿ ಮುಖ್ಯವಾಗಿ ಆ ಟ್ರಸ್ಟ್ನಲ್ಲಿರುವಂತಹ ಶ್ರೇಷ್ಠ ವ್ಯಕ್ತಿಗಳು ಶರತ್ ಕೃಷ್ಣ ಬಡವಟ್ನಾಯ, ಸಮಾಜಕ್ಕೆ ತನ್ನನ್ನು ಸರ್ವಸ್ವವನ್ನು ಸಮರ್ಪಿಸಿಕೊಂಡಂಥ ಕೀರ್ತಿಶೇಷ ವಿಜಯರಾಘವ ಪಡವಟ್ನಾಯರವರ ಪುತ್ರ ಅವರಿದ್ದಾರೆ. ಶ್ರೇಷ್ಠ ಯಾವುದೇ ಪಕ್ಷಕ್ಕೂ ಸೀಮಿತವಾಗಿರದಂತಹ ಸಮಾಜಮುಖಿಯಾಗಿ ಸೇವೆ ಮಾಡುವಂತಹ ವಕೀಲರಾದಂತಹ ಧನಂಜಯ ರಾವು ಇರ್ತಾರೆ. ಬದುಕು ಕಟ್ಟೋಣ ತಂಡದ ಒಬ್ಬ ರೂವಾರಿ ಮೋಹನ್ ಕುಮಾರ್ ಅಂತಹ ಹಲವು ಪ್ರಾಮಾಣಿಕರು ಇದರಲ್ಲಿದ್ದಾರೆ. ಹಾಗಾದರೆ ಈ ಪ್ರಾಮಾಣಿಕರನ್ನೆಲ್ಲ ಸೇರಿಸಿಕೊಂಡು ಇವರೆಲ್ಲ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ, ಇವರೆಲ್ಲ ಭ್ರಷ್ಟಾಚಾರಿಗಳು ಅಂತ ಹೇಳುವಂತಹ ಧ್ವನಿ ನಿನ್ನೆಯ ಇವರ ಮಾತಿನಲ್ಲಿ ಕಾಳಜಿ ಫ್ಲಡ್ ರಿಲೀಫ್ ಫಂಡಿನಲ್ಲಿ ಆಗಿದೆ ಅಂತ ಹೇಳುವಂಥದ್ದು ಅವರಿಗೆ ಮಾಡುವಂಥ ಅವಮಾನ ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಬಗ್ಗೆ ಏನೇನೋ ಆಗಿದೆ ಅಂತ ಹೇಳುವಂಥದ್ದು ಕೂಡ ಈಗಾಗಲೇ ನಿಮ್ಮಲ್ಲಿ ಪ್ರೆಸ್ ಮೀಟ್ ಆಗಿದೆ. 2.59 ಕೋಟಿ ರೂಪಾಯಿ ಬ್ಯಾಂಕ್ ಖಾತೆಯಲ್ಲಿದ್ದು ಅದರ ಎಲ್ಲ ಖರ್ಚು ವಿವರಗಳನ್ನು ಕೂಡ ಕಳೆದ ಪ್ರೆಸ್ ಮೀಟಲ್ಲಿ ಧನಂಜಯ ರಾವ್ ಅವರು ಕೊಟ್ಟಿದ್ದಾರೆ, ಅದು ನಿಮಗೆ ಗೊತ್ತಿದೆ. ಹಾಗಾಗಿ ಅದರಲ್ಲಿ ಏನೇ ಆಗಲಿಲ್ಲ ಅಂತ ಹೇಳುವಂಥದ್ದು ಕೂಡ ಒಪ್ಪಿದ್ದಾರೆ. ಮಾಜಿ ಶಾಸಕರು ವಸಂತ ಮಂಗೇರಿಗೂ ಮನವರಿಕೆ ಆಗಿದೆ. ಆದರೆ ಇವರು ಇದನ್ನು ಹೊಸತನ್ನು ಪುನಃ ತೆಗೆದು ಹಳೆ ಫೈಲನ್ನೆಲ್ಲ ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈ ರೀತಿ ಮಾಡುವಂಥದ್ದು ಶೋಭೆ ಅಲ್ಲ. ಯಾಕಂದರೆ ಸಮಾಜದಲ್ಲಿ ಕೇವಲ ಜನಪ್ರತಿನಿಧಿಗಳಿಂದ ಎಲ್ಲ ವ್ಯವಸ್ಥೆಗಳು ಸುಲಲಿತವಾಗಿ ಆಗುವುದಿಲ್ಲ.
ಸಮಾಜದ ಸೇವಕರು, ಸಮಾಜ ಸೇವಕರು ಕೂಡ ಈ ಒಂದು ಸಮಾಜದ ಭಾಗ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾಗಿ ಊಹಾಪೋಹಗಳ ಆರೋಪವನ್ನು ಮಾಡಬೇಡಿ ಅಂತ ಹೇಳುವಂಥದ್ದನ್ನು ರಕ್ಷೀಶ್ವರಂ ಅವರಿಗೆ ಹೇಳ್ತಾ ಇದ್ದೇನೆ. ಇನ್ನು ಕೊರೋನಾ ಸಮಯದಲ್ಲಿ ಶಾಸಕರ ಕಾರ್ಯವೈಖರಿಯನ್ನು ತಾಲೂಕಿನ ಎಲ್ಲ ಬಂಧುಗಳು ನೋಡಿದ್ದಾರೆ. 81 ಗ್ರಾಮಗಳಿಗೂ ಕೂಡ 241 ಬೂತ್ಗಳಿಗೂ ಕೂಡ ಆ ಸಂದರ್ಭದಲ್ಲಿ ಏನು ಅವರ ಯಥಾನುಶಕ್ತಿ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಎಲ್ಲ 241 ಬೂತ್ಗಳಿಗೂ ಆ ದಿನದ ಸಂಕಷ್ಟದ ಸಮಯದಲ್ಲಿರುವಂಥ ಫಲಾನುಭವಿಗಳಿಗೆ ತಲುಪಿದೆ. ಇದನ್ನು ನೆನಪು ಮಾಡಬೇಕು. ಜನತೆ ಅದನ್ನು ಮರೀಲಿಲ್ಲ. ಆ ಎಲ್ಲ ಪರಿಣಾಮಕಾರಿಯಾಗಿ ಏನು ಶಾಸಕರಿಗೆ ಆಶೀರ್ವಾದ ಮಾಡಬೇಕು ಅದನ್ನು ಖಂಡಿತ ಜನತೆ ಮಾಡಿದ್ದಾರೆ. ಇನ್ನು ಪತ್ರಿಕಾ ಮಾಧ್ಯಮದವರು ಕೂಡ ನೀವು ಆ ಕೊರೋನಾದ ಸಂದರ್ಭದಲ್ಲಿ ನಿಮ್ಮ ಸಹಕಾರಗಳು ಕೂಡ ತುಂಬ ಇತ್ತು. ಯಾಕೆಂದರೆ ಸಮಾಜಮುಖಿಯಾಗಿ ಜನರನ್ನು ಎಚ್ಚರಿಸುವಂಥದ್ದು ಮತ್ತು ಸಾರ್ವಜನಿಕರ ಸ್ಪಂದನೆ ಬೇಕು ಮತ್ತು ಎಲ್ಲರ, ಯಾಕಂದರೆ ಕೊರೋನಾ ಬಡವ ದೀನ ದಲಿತ ಅವರಿಗೆ ಇವರಿಗೆ ಅಂತಲ್ಲ, ಎಲ್ಲರಿಗೂ ಸಮಸ್ಯೆ ಆದಂಥ ಇದೆ. ಅದರಲ್ಲಿ ನೀವು ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಸಹಕಾರವನ್ನು ಕೊಟ್ಟಿದ್ದೀರಿ. ಅದಕ್ಕೂ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಎಲ್ಲದರಲ್ಲೂ ಭ್ರಷ್ಟಾಚಾರವನ್ನು ಮಾಡಿರುವಂಥ ಕಾಂಗ್ರೆಸ್ನವರಿಗೆ ಈ ರೀತಿ ಸುಳ್ಳು ಆರೋಪ ಹುಟ್ಟಿನಿಂದಲೇ ಬಂದಿದೆ. ಯಾಕಂದರೆ ಪ್ರತಿಯೊಂದನ್ನು, ಯಾಕಂದರೆ ಹೇಳ್ತಾರೆ ಕಾಮಲೆ ಕಣ್ಣಿನ ಮನೆಗೆ ಕಾಣುವುದೆಲ್ಲ ಅರಿಶಿನ ಅಂತ. ಈಗ ಇವರಿಗೆ ಕಾಣುವುದೆಲ್ಲ ಅರಿಶಿನ, ಎಲ್ಲವೂ ಭ್ರಷ್ಟಾಚಾರ, ಎಲ್ಲವೂ ಭ್ರಷ್ಟಾಚಾರ. ಇವ್ರದೇ ಸರ್ಕಾರ ಇರುವಂಥದ್ದು, ಇವ್ರದೇ ಅಧಿಕಾರಿಗಳಿರುವಂಥದ್ದು. ಅದನ್ನು ತನಿಖೆ ಮಾಡುವ ನಿಟ್ಟಿನಲ್ಲಿ ರಕ್ಷೀಶ್ವರಂ ಅವರು ಒಂದು ಹೆಜ್ಜೆ ಮುಂದೆ ಇಡಬೇಕು. ಕೇವಲ ಆರೋಪಗಳನ್ನು ಮಾಡುವುದಲ್ಲ ಅಂತ ಹೇಳುವಂಥ ವಿನಂತಿಯನ್ನು ಕೂಡ ಅವ್ರ ಹತ್ರ ಮಾಡ್ತಾ ಇದ್ದೇನೆ. ಇನ್ನು ಶಾಸಕರು ಎಷ್ಟು ಅನುದಾನ ತಂದಿದ್ದಾರೆ ಅಂತ ಹೇಳುವಂಥದ್ದು ಕಣ್ಣ ಮುಂದೆ ಇದೆ. ನೀವೆಲ್ಲ ಮಾಧ್ಯಮ ಬಂಧುಗಳು, ಯಾಕಂದರೆ ಇಡೀ 81 ಗ್ರಾಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸದಾ ಚಿಂತನೆಯನ್ನು ಮಾಡಿ ನೀವು ನಿಮ್ಮ ಬರವಣಿಗೆಯಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ಹಾಕುವರು. ಆ ಹಾಕುವಂಥ ಸಂದರ್ಭದಲ್ಲಿ ಕಳೆದ 6-7 ವರ್ಷದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಿರುವಂತಹ ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಅಥವಾ ಒಳ್ಳೆಯ ಸುಸಜ್ಜಿತವಾದಂಥ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳ ಬಗ್ಗೆ ಒಂದು ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಟುಕೊಂಡಂಥ ಶಾಸಕರು ಮಾಡಿದಂಥ ಕಾರ್ಯದ ಬಗ್ಗೆ ಇವತ್ತು ಹೇಳ್ತಾರೆ. ಹಾಗಾಗಿ ಇದೆಲ್ಲ ಹುರುಳಿಲ್ಲದ್ದು. ಶಾಸಕರು ಏನು ಅನುದಾನ ತಂದು ಕೆಲಸ ಮಾಡಿದ್ದಾರೆ ಇದು ಜನಗಳಿಗೆ ಗೊತ್ತಿದೆ. ಇನ್ನು ಸಣ್ಣ ಮಕ್ಕಳು ಕೂಡ ಎಷ್ಟು ಅನುದಾನ ತಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಕೇಳಿದರೆ 3,500 ಕೋಟಿ ಅಂತ ಹೇಳುವಂಥದ್ದು ಹೇಳ್ತಾರೆ. ಅಂದರೆ ಅಷ್ಟು ಜನಜನಿತವಾದಂತಹ ಈ ಅನುದಾನ ಮಕ್ಕಳ ಬಾಯಿಯಲ್ಲಿಯೂ ಬರುವ ಹಾಗೆ ಆಗಿದೆ. ಇನ್ನು ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಮಾತನಾಡುವಂಥ AICC ಪ್ರಧಾನ ಕಾರ್ಯದರ್ಶಿಯವರು ಇಲ್ಲಿಯ ಗ್ರಾಮೀಣ ರಸ್ತೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮದೇ ಸರ್ಕಾರ. ಶಾಲೆಗಳ ಬಗ್ಗೆ ಗಮನ ಹರಿಸಬೇಕು. ನಿಮ್ಮದೇ ಸರ್ಕಾರ. ಎಷ್ಟು ಅವಾಂತರಗಳಲ್ಲಿ ಈ ಅನುದಾನಗಳಿಲ್ಲದೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಬೇಕು. ಸದ್ಯದ 1 ವರ್ಷ 3 ತಿಂಗಳಲ್ಲಿ ಯಾವುದೇ ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿರುವುದಿಲ್ಲ. ಹಾಗಿರುವಾಗ ಇದರ ಬಗ್ಗೆ ಜನಾಂದೋಲನ ನಡೆಸಬೇಕು. ನಮ್ಮ ತಾಲೂಕಿಗೆ ದೊಡ್ಡ ಮಟ್ಟದ ಅನುದಾನಗಳು ಬರಬೇಕು, ಸಾಮಾಜಿಕ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು. ರಾಜ್ಯ ಹೆದ್ದಾರಿಗಳು ಸಂಪೂರ್ಣ ಹೊಂಡಮಯ ಆಗಿದೆ. ಮಳೆಯಿಂದ ಹಾನಿಗೊಂಡಂಥ ರಸ್ತೆಗಳು, ಸೇತುವೆಗಳು, ಸಂಪರ್ಕ ಕಡಿದುಕೊಂಡಂಥ ಪ್ರದೇಶಗಳು ಕೂಡ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾದಂಥ ಅನುದಾನ. ಹಲವಾರು ಮನೆಗಳು ಬರೆ ಜರಿದು ಮನೆಯ ವಾಸ್ತವ್ಯಕ್ಕೆ ಕಷ್ಟ ಆಗಿದೆ. ಆದರೆ ಯಾವುದೇ ಅನುದಾನಗಳಿಲ್ಲ. ಯಾವುದೇ ಸಂತ್ರಸ್ತರಿಗೆ ಯಾವುದೇ ಫಂಡ್ ಅಥವಾ ನಿಧಿಗಳು ಕೊಡ್ತಾ ಇಲ್ಲ. ಇದನ್ನು ಕೊಟ್ಟರೆ ಅದು ಬಹಳ ಪೂರಕವಾಗ್ತದೆ, ಜನಮಾನಸಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳುವಂಥ ಅಂಶಗಳು. ಹಾಗೆ ಇನ್ನಷ್ಟು ವಿಚಾರಗಳು. ಲ್ಯಾಂಡ್ ಅಕ್ವಿಸಿಷನ್ನ ಬಗ್ಗೆ ಬಹಳ ಪರಿಣತರು. ಯಾಕಂದರೆ ನೀವು ಅಗ್ರಿಮೆಂಟ್ನಲ್ಲೆಲ್ಲ ಓದಿದ್ದೀರಿ. ಇದರಲ್ಲಿ 3 ಸ್ಮಾಲ್ ಎ, 3 ಬಿಗ್ ಎ, ಆಮೇಲೆ 3 ಕ್ಯಾಪಿಟಲ್ ಡಿ, 4D ಅಂತ ಹೇಳುವಂಥ ಬೇರೆ ಬೇರೆ ಹಂತಗಳಿದೆ. IDPRನಲ್ಲಿ ಇದೆ. ಪ್ರಾಥಮಿಕವಾಗಿ ಏನಾಗ್ತದೆ, ಅದರ ನಂತರ ಯಾವ ಹಂತಕ್ಕಾಗ್ತದೆ, ರಾಜ್ಯ ಸರ್ಕಾರ ಏನು ಮಾಡಬೇಕು, ಈ ಎಲ್ಲ ಪ್ರಕ್ರಿಯೆಗಳು ಆಗಬೇಕಾದಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ಇದರ ಬಗ್ಗೆ ತಾವು ಆದಷ್ಟು ಬೇಗ ತಮ್ಮ ಕಾರ್ಯವೈಖರಿಯನ್ನು ಆ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಸುಮ್ಮನೆ
ಈ ಒಂದು ರಸ್ತೆಗೆ 5 ವರ್ಷ ಆಗ್ತದೆ ಹೇಳಿದ್ದಾರೆ, ದಿನಕ್ಕೆ 35 ಕಿಲೋಮೀಟರ್ ಆಗ್ತದೆ. ಭಾಳ ಬಾಲಿಶವಾದಂಥ ಮಾತು. 35 ಕಿಲೋಮೀಟರ್ ಒಂದೇ ಸೆಟಪ್ಪಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಕಾಮಗಾರಿಗಳಿದ್ದರೂ ಸರಕಾರಿ ಭೂಮಿ ಮತ್ತು ಅರಣ್ಯ ಭೂಮಿ ಇದ್ದರೆ ಅದನ್ನು ಸರ್ಕಾರದ ಸುಪರ್ದಿಗೆ ತಗೊಂಡು ಅಲ್ಲಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದು ಮತ್ತು ಪ್ರೈವೇಟ್ ಲ್ಯಾಂಡನ್ನು ನಿಧಾನ ಹಂತವಾಗಿ ಅವರಿಗೆ ನೋಟಿಸ್ ಮಾಡುವ ಮೂಲಕ ಅವರ ಒಪ್ಪಿಗೆ ತಗೊಳ್ಳುವಂಥ ಮೂಲಕ ಅವರಿಗೆ ಏನು ಸಿಗಬೇಕು, ಅವರಿಗೆ ಅದರ ಪರಿಣಾಮವಾಗಿ ಏನು ಮೊಬಲಗು ಸಿಗಬೇಕು ಅದೆಲ್ಲ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಗಳಿದೆ. ಒಂದೇ ದಿವಸದಲ್ಲಿ ಒಂದೇ ಇದರಲ್ಲಿ 35 ಕಿಲೋಮೀಟರ್ ಆಗ್ತದೆ ಅಂತ ಹೇಳುವಂಥ ಮಾತು ಮೋದಿಜಿಯವರು ಮಾಡಿದರು ಅಂತೇಳಿ ಭಾಳ ಹಗುರವಾಗಿ ನಿನ್ನೆ ಮಾತಾಡಿದರು. ಹಾಗಾಗಿ ಇವರೊಬ್ಬರು ವಕೀಲರು, ಭಾಳಷ್ಟು ಗೊತ್ತಿದ್ದವರು ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಅವರು ಈ ರೀತಿ ಮಾತಾಡೋದು ಶೋಭೆ ಅಲ್ಲ. ಇನ್ನು ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದ ಇವರು ಒಂದು ಮಾತನ್ನು ಆಗಾಗ ಹೇಳ್ತಾ ಇದ್ದಾರೆ, ನಾವು ವಿರೋಧ ಪಕ್ಷ. ನನಗೆ ಕಾಣೋದು ಇವರು ಎಲ್ಲಿ ವಿರೋಧ ಪಕ್ಷ ಆಗ್ತಾರೆ, ಎಲ್ಲಿ ಆಡಳಿತ ಪಕ್ಷ ಆಗ್ತಾರೆ ಏನು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಬೆಳ್ತಂಗಡಿಗೆ ಬಂದ ಕೂಡಲೇ ವಿರೋಧ ಪಕ್ಷ, ರಾಜ್ಯ ಸರ್ಕಾರದಲ್ಲಿ ಆಡಳಿತ ಪಕ್ಷದ ಹಿಡಿತವನ್ನು ಇವರಿಗೆ ತೋರಿಸಲಿಕ್ಕೆ ತುಂಬ ಅವಕಾಶಗಳಿದೆ. ಅದು ಯಾವುದನ್ನೂ ತೋರಿಸುವುದಿಲ್ಲ. ಸುಮ್ಮನೆ ಏನೋ ಒಂದು ಕಾಗಕ್ಕ ಗೂಬಕ್ಕ ಕಥೆಗಳ ಮೂಲಕ ಜನಗಳ ಮನಸ್ಸನ್ನು ವಿಚಲಿತ ಮಾಡ್ತಾ ಇದ್ದಾರೆ. ಇನ್ನು ಚೌಕಿದಾರ್ ಚೋರ್ ಹೇ ಅಂತ ಹೇಳುವಂಥ ಮಾತನ್ನು ನಿನ್ನೆ ಪುನಃ ಹೇಳಿದರು. ಅದು ಹೇಳಿದ ವ್ಯಕ್ತಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಅವರಿಗೆ ಏನೇನಾಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಬೇಲ್ನಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿದೆ. ಹಾಗಾಗಿ ಪುನಃ ಅದನ್ನು ಹೇಳುವಂಥ ಮಾತು ಹೇಳಬಾರ್ದು. ಯಾಕಂದರೆ AICCಯ ಪ್ರಧಾನ ಕಾರ್ಯದರ್ಶಿಯಾದಂಥ ನಿಮಗೆ ಯಾವ ನೈತಿಕ ಹಕ್ಕು ಇಲ್ಲ. ಯಾಕಂದರೆ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ನಿಮ್ಮ ಜನಪ್ರತಿನಿಧಿಗಳಿರ್ಬೋದು, ನಿಮ್ಮ ಸರ್ಕಾರ ಕ್ಲೀನ್ ಹ್ಯಾಂಡ್ ಇಲ್ಲ, ಅಥವಾ ನಿಮಗೆ ಭ್ರಷ್ಟಾಚಾರದ ಬಗ್ಗೆ ನೀವು ಏನು ಹೇಳ್ತೀರಿ ನಿಮಗೆ ನೈತಿಕತೆ ಇಲ್ಲ. ಹಾಗಾಗಿ ಆ ಮಾತನ್ನು ಹೇಳಬಾರ್ದು. ಇನ್ನು ಇನ್ನೊಂದು ಹೇಳಿದರು, 2018ರಲ್ಲಿ ಪ್ರಥಮ ಶಾಸಕರಾಗಿ ಆದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದರು, ಕಮಿಷನ್ ತಗೊಂಡ್ರು. ಸ್ವಾಮಿ, ಆಗ ಇದ್ದದ್ದು ಕಾಂಗ್ರೆಸ್ ಮತ್ತು JDSನ ಅಲಯನ್ಸ್ ಸರ್ಕಾರ 1 ವರ್ಷ ಇದ್ದದ್ದು. ಆಗ ನಿಮ್ಮದೇ ಸರ್ಕಾರ ಇತ್ತಲ್ಲ, ನೀವು ಹೇಗೆ ಬಿಟ್ರಿ? ನೀವೇನು ಮಾಡ್ತಾಯಿದ್ದೀರಿ? ಹಾಗೆ ಅದನ್ನು ಗಮನಿಸಬೇಕು. ಇನ್ನೊಂದು ತೋಡುಗಳ ಬಗ್ಗೆ, ತಡೆಗೋಡೆಗಳ ಬಗ್ಗೆ, ರಸ್ತೆಗಳ ಬಗ್ಗೆ ಕೊಚ್ಚಿ ಹೋಗಿದೆ ಅಂತ ಹೇಳಿದರು. ಇದು ಪ್ರಕೃತಿ ವಿಕೋಪ. ನಿಮ್ಮ ಶ್ರೇಷ್ಠ ನಾಯಕನಾದಂತಹ ಮಾನ್ಯ ರಾಹುಲ್ ಗಾಂಧಿಯವರು ಪ್ರತಿನಿಧಿಸುವಂಥ ವಯನಾಡಿನಲ್ಲಿ ಎಲ್ಲವೂ ಕೊಚ್ಚಿ ಹೋಯಿತು. ಅದಕ್ಕೆ ರಾಹುಲ್ ಗಾಂಧಿಯವರನ್ನು ಭ್ರಷ್ಟಾಚಾರ ಅದು ಇದು ಅಂತ ಹೇಳಿದರೆ ಅದಕ್ಕೆ ಆಗ್ತದ? ಇದು ಪ್ರಕೃತಿ ವಿಕೋಪದ ಒಂದು ಕಾರಣಗಳು. ತಡೆಗೋಡೆಗಳಿರ್ಬೋದು ಅಥವಾ ಏನೇ ಇರ್ಬೋದು. ಮಾಮೂಲು ಬರುವ ಮಳೆಗಿಂತಲೂ ಹೆಚ್ಚು ಮಳೆ ಬಂದಾಗ ಈ ರೀತಿ ಆಗುವಂಥದ್ದು ನೈಸರ್ಗಿಕ. ಅದನ್ನು ಕೂಡ ಭ್ರಷ್ಟಾಚಾರ ಅಂತ ಹೇಳುವಂಥ ಸಣ್ಣ ಮಾನಸಿಕತನ ನಿಮ್ಮಲ್ಲಿದೆ. ಅದನ್ನು ಬಹಳ ಖಂಡಿಸ್ತೇವೆ ನಾವು. ಇನ್ನೊಂದು, ಜಾತಿ ತರ್ತೀರಿ ಅಂತ ನಮ್ಮ ಶಾಸಕರಿಗೆ ಹೇಳುತ್ತಾರೆ. ಕಳೆದ ಚುನಾವಣೆಯಲ್ಲಿ ಜಾತಿಯ ಆಧಾರವನ್ನಿಟ್ಟುಕೊಂಡು ಯಾರು ಮತಯಾಚನೆ ಮಾಡಿ ಜನಗಳ ಮನಸ್ಸನ್ನು ಉದ್ರೇಕರಿಸಿದರು ಅಂತೇಳಿ ಕಾಣ್ತದೆ. ಯಾಕೆಂದರೆ ಆದರೆ ಬೆಳ್ತಂಗಡಿಯ ಜನತೆ ಅಭಿವೃದ್ಧಿಯ ಪರ, ಪ್ರಾಮಾಣಿಕತನದ ಪರ ಮತ್ತು ಸಮಾಜಮುಖಿಯಾದಂಥ ನೇತೃತ್ವವನ್ನು ಯಾರು ತಗೊಳ್ಬೇಕು ಅಂತೇಳುವಂಥ ನಿರ್ಧಾರವನ್ನು ಮಾಡುವಷ್ಟು ಗರಿಷ್ಠ ಮಟ್ಟದ ಜ್ಞಾನವಂತರಾದ ಕಾರಣ ನಿಮ್ಮ ಯಾವುದು ಕೂಡ ನಡೆಯಲಿಲ್ಲ. ಹಾಗಾಗಿ ನಿಮಗೆ ಆ ಜಾತಿದನ್ನು ಮಾತಾಡಲಿಕ್ಕೂ ಕೂಡ ನೈತಿಕತೆ ಇರುವುದಿಲ್ಲ. ಇನ್ನು IB ವಿಚಾರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಸರ್ಕಾರದಲ್ಲಿದ್ದು ಅಧಿಕಾರಿಗಳಿಂದ ವ್ಯತ್ಯಾಸಗಳಾಗಿದ್ದರೆ ತಕ್ಷಣ ಅದರ ಬಗ್ಗೆ ತನಿಖೆ ಮಾಡಿ. SITಯ ಏನು ತನಿಖೆಗಳಿದೆ, ಅಧಿಕಾರಿಗಳು ಅಥವಾ ಗುತ್ತಿಗೆದಾರರು ಏನಿದೆ ಅವರಿಗೆ ಶಿಕ್ಷೆ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ. ಅದು ಬಿಟ್ಟು IB ವಿಚಾರದಲ್ಲಿ ಹಾಗೆ ಹೀಗೆ, ಖಂಡಿತ ಇವರ ಸರ್ಕಾರ ಇದೆ, ಈಗ ಬೇಕಾದಂಥ ಮೂಲಸೌಕರ್ಯಗಳನ್ನು ಒದಗಿಸಿ, ಅನುದಾನವನ್ನು ತಂದು ಒದಗಿಸಿ, ಯಾಕೆ ಜನಪ್ರತಿನಿಧಿಗಳ ಅಥವಾ ಸಾರ್ವಜನಿಕರ ಸೇವೆಗೆ ಅದನ್ನು ತೆರವು ಮಾಡಬಾರ್ದು? ಆ ಪ್ರಯತ್ನವನ್ನು ಮಾಡಬೇಕು ಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡಬಾರ್ದು. ಇನ್ನು ಕಾನೂನಾತ್ಮಕ ಆದಂಥ ಹೋರಾಟ ವಿರೋಧ ಪಕ್ಷ ಮಾಡಬೇಕು ಅಂತ ಹೇಳುವಂಥದ್ದು. ಆದರೆ ವಿರೋಧ ಪಕ್ಷವಾಗಿರಬೇಕು. ಆದರೆ ಒಂದು ಸ್ಫೂರ್ತಿದಾಯಕವಾದಂತಹ ಸ್ಪರ್ಧಾತ್ಮಕವಾದಂತಹ ವಿರೋಧ ಪಕ್ಷದ ರೀತಿಯಲ್ಲಿ ಕಾರ್ಯವನ್ನು ಮಾಡಬೇಕು ಬಿಟ್ಟು ಜನಗಳ ಭಾವನೆಯಲ್ಲಿ ವಿಷ ಬೀಜವನ್ನು ಬಿತ್ತಿ ಅವರ ಮನಸ್ಸನ್ನು ಛಿದ್ರ ಮಾಡಬಾರ್ದು. ಬೆಳ್ತಂಗಡಿಯ ಜನತೆ ಮತ್ತೊಮ್ಮೆ ಹೇಳ್ತೇನೆ ಪ್ರಬುದ್ಧರಾಗಿದ್ದಾರೆ. ನಿಮ್ಮ ಇದು ಯಾವುದು ಕೂಡ ನಡೆಯುವುದಿಲ್ಲ. ಇನ್ನು
ಮತ್ತೊಂದು ಹೇಳಿದರು, 1 ರೂಪಾಯಿ ಮುಟ್ಟಲಿಲ್ಲ ಅಂತೇಳಿದ್ದು ಕೋಟಿ ಕೋಟಿ ಮುಟ್ಟಿದ್ದಾರೆ ಅಂತೇಳಿ. ಆದರೆ ಅವರಿಗೆ ಒಂದು ಸ್ವಲ್ಪ ಗಮನ ಇರಲಿ, 99,99,99,999 ಅದು ಕೋಟಿ ಅಲ್ಲ. 1 ರೂಪಾಯಿ ಸೇರಿದರೆ ಅದು ಕೋಟಿ. 1 ರೂಪಾಯಿ ಮುಟ್ಟಿದರೂ ಕೋಟಿಯನ್ನು ಮುಟ್ಟಿದಾಗೆ, ಕೋಟಿಯನ್ನು ಮುಟ್ಟಿದರೂ 1 ರೂಪಾಯಿಯನ್ನು ಮುಟ್ಟಿದೆ. ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಲಿ. ಸುಮ್ಮನೆ LKG ಮಕ್ಕಳಾಗೆ 1 ರೂಪಾಯಿ ಹೇಳಿದ್ದು ಅದನ್ನೆಲ್ಲ ಬಹಳ ಹಾಸ್ಯಾಸ್ಪದವಾಗಿ ಹೇಳ್ತೀರಿ, ಇದು ಸರಿಯಲ್ಲ. ಆಮೇಲೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಜೋರಾಗಿದೆ ಅಂತ ಹೇಳುವಂಥದ್ದು ಇದನ್ನೇ ಹೇಳಿದ್ದಾರೆ, ಈ ವರ್ಡನ್ನೇ ಹೇಳಿದ್ದಾರೆ. ಹಾಗಾದರೆ ಮೂಡಾದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಆಗಿದೆಯಾ? ಅಥವಾ ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಗಳು, ಸಚಿವರು ಮತ್ತು ಜನಪ್ರತಿನಿಧಿಗಳ ಕಳ್ಳಾಟ ಆಗಿದೆಯಾ? ನೀವೇ ಹೇಳಿದ ಶಬ್ದ, ಇದಕ್ಕೆ ಉತ್ತರವನ್ನು ಕೊಡಿ. ಯಾಕಂದರೆ ಹೇಳುವಂಥದ್ದು ದೊಡ್ಡದಲ್ಲ. ಇನ್ನು ಜನಸಾಮಾನ್ಯರ ದುಡ್ಡನ್ನು ಲೂಟಿ ಮಾಡುವ ಮಾಫಿಯಾ, ಮತ್ತೆ ಪುನಃ ಅದೇ ಹಗರಣ. ಪಾಪದವರಿಗಿರುವಂತಹ ಈ ದುಡ್ಡನ್ನು ಲೂಟಿ ಮಾಡುವಾಗ ಜನಸಾಮಾನ್ಯರ ತೆರಿಗೆ ಹಣ ಅಂತೇಳಿ ಇವರಿಗೆ ನಾಲೆಜ್ ಇರೋದಿಲ್ಲ. ಅದನ್ನು ಪ್ರೊಟೆಸ್ಟ್ ಮಾಡಲಿ, ಅದರ ವಿರುದ್ಧ ಇವರು ಹೋರಾಡಬೇಕು. ಇನ್ನು ನಿನ್ನೆಯ ಒಂದು ಇದರಲ್ಲಿ DP ಜೈನ್ ಅವರನ್ನು ಹೊಗಳೋದು ನೋಡಿದರೆ ನನಗೊಂದು ಸಂದೇಹ ಬರ್ತಾ ಇದೆ. ಮೋಸ್ಟ್ಲಿ ಇವರು ದೆಹಲಿಯಲ್ಲಿ ಕೂತು DP ಜೈನ್ ಅವರ ಹತ್ರ ಏನೋ ವ್ಯವಹಾರ ಕುದುರಿಸಿದ್ದಾರೆ. ಯಾಕಂದರೆ DP ಜೈನ್ ಅವರ ಕೆಲಸ ಕಾರ್ಯಗಳು ಆಗ್ತಾ ಇರುವಾಗ ಈ ಯಾವ ಹೋರಾಟ ಸಮಿತಿಗಳು ಇರಲಿಲ್ಲ. ಯಾವಾಗ ಮುಗಿರೋಡಿಯವರಿಗೆ ಆಗಿದೆ ತಕ್ಷಣ ಹಕ್ಕೊತ್ತಾಯ ಹೋರಾಟ. ಯಾಕೆ? ಹಾಗಾದರೆ DP ಜೈನ್ ಅವರಿಗೂ ನಿಮಗೂ ಏನು ಇದು? ಪುನಃ ಹೇಳ್ತೀರಿ DP ಜೈನ್ ಅವರು ಬಂದರೆ ಸರಿ ಆಗ್ತದೆ ಅಂತ. ಹಾಗಾದರೆ DP ಜೈನ್ ಅವರಿಗೂ ನಿಮಗೂ ಏನೋ ವ್ಯವಹಾರ ಇದೆ ಅಂತ ಹೇಳುವಂಥ ಸಂಶಯ ನಿಮ್ಮ ಮಾತಿನಲ್ಲಿ ಬರ್ತಾ ಇದೆ. ಹಾಗಾಗಿ ಇನ್ನೊಂದು ಹೇಳ್ತಾರೆ, DP ಜೈನ್ ಅವರಿಗೆ ಇಲ್ಲಿಂದ ಉಜಿರೆಯಿಂದ ಪೆರಿಯ ಶಾಂತಿ ಆಗಿದೆ, ಅದು ಇನ್ನೂ ಟೆಂಡರ್ ಪ್ರಕ್ರಿಯೆ ಆಗಿದೆ. ಅದು ಕೂಡ ಸರಿಯಾದ ಮಾತಲ್ಲ. ಮತ್ತು ನಿಮ್ಮೆಲ್ಲರ ಗಮನಕ್ಕೆ ತರ್ತೇನೆ, ಈ ರೀತಿಯ ಹೋರಾಟಗಳನ್ನು ಮಾಡಬೇಕು ಅದು ಇದು ಅಂತೇಳುವ ಸಮಿತಿಗಳ ಮೂಲಕ ತುಂಬ ಹೇಳ್ತಾರೆ. ಇವರು ನೇತ್ರಾವತಿ ನದಿ ಉಳಿವಿಗಾಗಿ ಹೋರಾಟ, ಇದನ್ನು ನವೆಂಬರ್ 20, 2022ನೇ ಇಸವಿಯಲ್ಲಿ ನಮ್ಮ ಮಂಜುನಾಥ ಕಲಾಭವನದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ. ನೇತ್ರಾವತಿ ನದಿ ಉಳಿವಿಗಾಗಿ ಹೋರಾಟ. ಅದರಲ್ಲಿ ಕಸ್ತೂರಿ ರಂಗನ್ ವಿರುದ್ಧ ನಿವೇಶನ ವಸತಿ ಸೌಕರ್ಯಕ್ಕಾಗಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನಗಳಿಗಾಗಿ, ಅದರ ಮೂಲಸೌಕರ್ಯಗಳಾಗಿ ಹೋರಾಟ ನಡೆಯಲಿದೆ ಅಂತೇಳಿ ಇವ್ರದ್ದೇ ಸರ್ಕಾರ ಇದೆ. ಶೃಂಗೇರಿಯಲ್ಲಿ ಮೊನ್ನೆ ದೊಡ್ಡ ಪ್ರತಿಭಟನೆ ಆಯಿತು, ಅಲ್ಲಿಯ ಎಲ್ಲರನ್ನೂ ಒಕ್ಕಲೆಬ್ಬಿಸ್ತಿದ್ದಾರೆ. ಅವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ಮಾಡ್ಬೋದಲ್ವ? ಅದು ಬಿಟ್ಟು ಕೇವಲ ಸಮಿತಿಗಳನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಆ ಸಮಿತಿ ಅವತ್ತಿಗೆ ಬಿಟ್ಟರೆ ಮತ್ತೆ ಏನೂ ಕಾರ್ಯವನ್ನು ಮಾಡಲಿಲ್ಲ. ಇನ್ನು ನಮ್ಮ ಬೆಳ್ತಂಗಡಿಯ ಜನಕ್ಕೆ ರಬ್ಬರ್ ತರಬೇತಿ ಅಂತ ಹೇಳಿದರು. ಎಲ್ಲಿ ಹೋಯಿತು ರಬ್ಬರ್ ತರಬೇತಿ? ಅಥವಾ UPSCಗೆ KASಗೆ ತರಬೇತಿಯನ್ನು ಕೊಡಿಸುವಂಥದ್ದು. ಆಮೇಲೆ ಬ್ಯಾಂಕಿಂಗಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತರಬೇತಿಯನ್ನು ಕೊಡ್ತೇವೆ ಅಂತ ಹೇಳುವಂಥದ್ದೆಲ್ಲ ಭರವಸೆಯನ್ನು ಕೊಟ್ರಿ. ಆದರೆ ಅದು ಯಾವಾಗ? ಇವರು ಅಭ್ಯರ್ಥಿಯಾಗಿ ಆಗಬೇಕು ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಹೇಳಿದರು. ಆದರೆ ಮತ್ತೆ ಇದು ಯಾವುದು ನೆನಪಿಲ್ಲ. ಯಾಕಂದರೆ ಕೇವಲ ಭರವಸೆಯನ್ನು ಕೊಡೋದು ಮಾತ್ರ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ಕೆಲವು ಬಾರಿ ಸತ್ಯವನ್ನು ಕೂಡ ಇವರೇ ಹೇಳ್ತಾರೆ. ಇನ್ನೇ ಅವರ ಭಾಷಣದಲ್ಲಿ ಹೇಳಿದರು, ಖಾಸಗಿ ಬಸ್ಸಿನವರಿಗೆ ಬಹಳ ತೊಂದರೆ ಆಗಿದೆ ಅಂತೇಳಿ. ಖಂಡಿತ ಅವರ ಮಾತನ್ನು ಒಪ್ಪಿಕೊಳ್ತೇನೆ. ಯಾಕೆಂದರೆ ಡೀಸೆಲ್ ಬೆಲೆ ಹೆಚ್ಚಳ ಸರ್ಕಾರ ಮಾಡಿತು, ಅದು ಖಾಸಗಿ ಬಸ್ಸಿನವರಿಗೆ ತೊಂದರೆ ಆಗಿದೆ. ಸ್ಪೇರ್ ಪಾರ್ಟ್ಸ್ಗಳ ಬೆಲೆ ಹೆಚ್ಚಿಗೆ ಮಾಡಿತು, ಅದು ಖಾಸಗಿ ಬಸ್ ಅವರಿಗೆ ತೊಂದರೆ ಆಗಿದೆ. ಅದಲ್ಲದೆ ಪರ್ಮಿಟಿನ ಬಗ್ಗೆ ಹೆಚ್ಚಳ ಆಯಿತು, ಅದು ಖಾಸಗಿ ಬಸ್ ಅವರಿಗೆ ತೊಂದರೆ ಆಗಿದೆ. ಇದರ ಬಗ್ಗೆ ಅವ್ರದ್ದು ಧ್ವನಿ ಇಲ್ಲ. ಕೇವಲ ಗುಂಡಿಗಳಲ್ಲಿ ಬಿದ್ದು ಅದು ಇದು ಅಂತೇಳಿ ಮಾತಾಡ್ತಾರೆ. ಇವರ ಯೋಜನೆಗಳಿಂದ ಖಾಸಗಿ ಬಸ್ ಅವರಿಗೆ ತೊಂದರೆ ಆಗಿದೆ ಅಂತ ಅವರ ವಾಕ್ಯದಲ್ಲೇ ನಿನ್ನೆ ಹೇಳಿದ್ದಾರೆ. ಹಾಗಾಗಿ ಈ ರೀತಿಯ ಬಾಲಿಶದ ಮಾತುಗಳೆಲ್ಲ ಇಲ್ಲ, ಮಾಡಬಾರ್ದು. ನೀವು ಕೂಡ ಖಾಸಗಿ ಬಸ್ಸಿನವರ ಪೂರಕವಾಗಿ ಅಥವಾ ವಾಹನ ಬಳಕೆದಾರರ ಪೂರಕವಾಗಿ ಡೀಸೆಲ್ ಮತ್ತು ಪೆಟ್ರೋಲಿಗೆ ಬೆಲೆ ಇಳಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ನಿಮ್ಮದೇ ಸರ್ಕಾರ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ, ಜನಗಳ ಜೀವನಕ್ಕೆ ಸಹಕಾರವನ್ನು ಮಾಡಿ ಅಂತ ಹೇಳುವಂಥದ್ದು. ಇನ್ನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬಹಳ ದೊಡ್ಡದಾದಂಥ ಒಂದು ಮಾತನ್ನು ಹೇಳಿದರು. BJP ಅಂತೇಳಿದರೆ ಭಿಕ್ಷುಕರ ಜನತಾ ಪಾರ್ಟಿ. ಇದನ್ನು ಬಹಳ ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ. ಯಾಕಂದರೆ ಇಷ್ಟು ಕೀಳುಮಟ್ಟದ ಮಾತನ್ನು ಮಾತನಾಡುವಂಥದ್ದು ನಿಮಗೆ ಶೋಭೆ ಇಲ್ಲ. ನಾವೆಲ್ಲ ಖಂಡಿತ
ನಾವೆಲ್ಲ ಭಿಕ್ಷುಕರೇ. ಭಾರತೀಯ ಜನತಾ ಪಾರ್ಟಿ ಇದು ನಮಗೆ ಒಬ್ಬನಿಗೆ ಇದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಹೇಳಿರುವಂಥದ್ದು, ನಮ್ಮ ಮತದಾರರಿಗೆ ಹೇಳಿರುವಂಥ ಅಂಶ ಇದು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಭಿಕ್ಷುಕರ ಜನತಾ ಪಾರ್ಟಿ ಅಂತ. ಖಂಡಿತ ನಾವು ಭಿಕ್ಷೆ ಬೇಡಿದ್ದೇವೆ, ಜನತೆಯ ಜೊತೆಗೆ ಹೋಗಿ ಮತದ ಭಿಕ್ಷೆಯನ್ನು ಕೇಳಿದ್ದೇವೆ. ಮತದ ಭಿಕ್ಷೆಯನ್ನು, ಓಟು ಕೊಡಿ ಅಂತೇಳಿ ಭಿಕ್ಷೆಯನ್ನು ಕೇಳಿದ್ದೇವೆ. ಇಡೀ ನ್ಯಾಷನಲ್ ಚುನಾವಣೆಯಲ್ಲಿ ಭಿಕ್ಷೆಯನ್ನು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಂಸದರಾಗಿದ್ದಾರೆ. ರಾಜ್ಯ ಸರ್ಕಾರದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಶಾಸಕರಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ 517 ಪಂಚಾಯತ್ ಪ್ರತಿನಿಧಿಗಳು ಏನೋ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತಿದ್ದಾರೆ. ಅವರು ಕೂಡ ಮತ ಭಿಕ್ಷೆಯನ್ನು ಕೇಳಿ ಇವತ್ತು ಪ್ರತಿನಿಧಿಗಳಾಗಿದ್ದಾರೆ. ಹಾಗಾಗಿ ಇಷ್ಟು ಕೀಳು ಮಟ್ಟದ್ದು ಮಾತಾಡಬಾರ್ದು. ಯಾಕಂದರೆ ಹಿಂದಿನ ದಿನಗಳಲ್ಲಿ ಭಾರತ ಅಂತೇಳಿದರೆ ಭಿಕ್ಷುಕರ ನಾಡು, ಹಾವಾಡಿಗರ ನಾಡು ಅಂತ ಈ ದೇಶವನ್ನು ಕರೀತಿದ್ರಂತೆ. ಹಾಗಾಗಿ ನಮಗೆ ತೃಪ್ತಿ ಇದೆ. ಯಾಕಂದರೆ ಭಾರತ ಭಿಕ್ಷುಕರು ಅಂತೇಳಿದರೆ ನಾವು ಇಲ್ಲಿಯ ರಾಷ್ಟ್ರೀಯತೆಯನ್ನು ಮತ್ತು ಈ ಮಣ್ಣಿನಲ್ಲಿ ಇರುವ ಪಕ್ಷ, ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ. ಯಾವುದೋ ವಿದೇಶಿಯವರಿಂದ ಸ್ಥಾಪನೆ ಆದಂಥ ಪಕ್ಷ ನಮ್ಮದಲ್ಲ. ನಮ್ಮದೇ ದೇಶದ ಮಣ್ಣಿನ, ನಮ್ಮದೇ ದೇಶದ ಜನ ಒಂದು ಸ್ಥಾಪಿಸಿದಂಥ ಪಕ್ಷ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ಏನು ಭಿಕ್ಷುಕರ ಜನತಾ ಪಾರ್ಟಿ ಅಂತ ಇದೆ, ಈ ಶಬ್ದ ಬಹಳ ಖಂಡನೀಯ. ಅದನ್ನು ಘೋರವಾಗಿ ಖಂಡಿಸ್ತಾ ಇದ್ದೇನೆ, ಉಗ್ರವಾಗಿ ಅದನ್ನು ಖಂಡಿಸ್ತಾ ಇದ್ದೇನೆ. ಮೋದಿಯವರೇ, ಒಂದು ವಿಚಾರವನ್ನು ತಿಳ್ಕೊಳ್ಳಿ. ಒಂದು ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡಿದುಕೊಂಡು ಹೋದಾಗೆ ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ ಅಂತ ಹೇಳುವಂಥದ್ದು. ಈ ಶಬ್ದದ ಬಗ್ಗೆ, ಈ ವಾಕ್ಯದ ಬಗ್ಗೆ ನಾವೆಲ್ಲ ಜನರು ಯೋಚನೆ ಮಾಡಬೇಕು. ಇದು ಒಬ್ಬ ದಂಗೆಕೋರರು ಹೇಳುವಂತಹ ಮಾತು, ಸಮಾಜವನ್ನು ವಿಚಲಿತ ಮಾಡುವಂತಹ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಶಬ್ದದ ಹಿನ್ನೆಲೆ ಇರುವಂತಹ ಮಾತು. ಈ ಮಾತನ್ನು ಒಬ್ಬರು ಹೇಳ್ತಾರೆ ಅಂತ ಹೇಳಿದರೆ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಆರೋಪ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ರೀತಿಯ ಶಬ್ದಗಳು ನಿಮ್ಮದೇನೋ ಸಂಚುಕಾರ ಇದೆ, ಈ ದೇಶದ ಶಾಂತಿಯನ್ನು ಕದಡುವಂತಹ ಸಂಚನ್ನು ಬೆಳ್ತಂಗಡಿಯಿಂದ ನೀವು ಪ್ರಾರಂಭ ಮಾಡ್ತೀರಿ ಅಂತ ಹೇಳುವಂಥ ಮಾತಿನ ಹಿನ್ನೆಲೆಯಲ್ಲಿ ಈ ಶಬ್ದವನ್ನು ಹೇಳಿದ್ದೀರಿ. ಹಾಗಾಗಿ ಅದನ್ನು ಇದರ ಬಗ್ಗೆ ಕೂಡ ನಾವು ಕಾನೂನು ಹೋರಾಟದಲ್ಲಿಯೂ ಕೂಡ ಯೋಚನೆಯನ್ನು ಪಕ್ಷದ ಕಡೆಯಿಂದ ಮಾಡ್ತಾ ಇದ್ದೇವೆ. ದಂಗೆಯನ್ನು ಎಬ್ಬಿಸುವಂಥ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಬಾಂಗ್ಲಾದಲ್ಲಿ ಏನು ಹಾಸಿಗೆ ದಿಂಬು ಹೇಳ್ತೀರಿ, ನೀವು ಕೂಡ ಬ್ಯಾಂಗ್ಳೂರಿಂದ ಬಂದದ್ದು ಹಾಸಿಗೆ ದಿಂಬನ್ನು ಹಿಡ್ಕೊಂಡು, ಇಲ್ಲಿಯ ಜನತೆ ಇನ್ನು ನಿಮ್ಮನ್ನು ಆಯ್ಕೆ ಮಾಡುತ್ತಿದ್ದರೆ ನೀವು ಹಾಸಿಗೆ ದಿಂಬನ್ನು ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತೀರಿ. ಇದು ಹಾಸಿಗೆ ದಿಂಬು ಅಂತ ಹೇಳುವಂಥದ್ದು ಅಷ್ಟು ಬಾಲಿಶವಾದಂಥ ಮಾತು ಹೇಳಬಾರ್ದು ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಹಾಗೆ ಅದೇ ರೀತಿ, ಯಾಕೆಂದರೆ ಇವರು ಹೇಳಿದ್ದು ತಪ್ಪಲ್ಲ. ಇವರ ಸಂಸದರು ಒಬ್ಬರು ಹೇಳ್ತಾರೆ ದೇಶ ವಿಭಜನೆ ಆಗಬೇಕು, ನಮಗೆ ಸರಿಯಾದ ಸಿಗದಿದ್ದರೆ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳುವಂಥ ಮಾತು ಹೇಳ್ತಾರೆ. ಅಥವಾ ಇವ್ರದೇ ಹೇಳಿಕೆಯ ಪ್ರಕಾರ ರಕ್ಷಿತ್ ಶಿವರಾಮ್ ಹೇಳಿದಂತೆ ಸೂಟ್ ಕೇಸ್ ಇಲ್ಲದೆ ಆದಂಥ ವಿಧಾನ ಪರಿಷತ್ ಸದಸ್ಯರು ನಿನ್ನೆ ಬಹಳ ಹಗುರವಾಗಿ ಈ ಮಾತುಗಳನ್ನೆಲ್ಲ ಮಾತಾಡಿದ್ದಾರೆ. ಹಾಗಾಗಿ ಈ ಹಿನ್ನೆಲೆ ಈ ರೀತಿ ಒಂದು ಸಮಾಜದ ಶಾಂತಿ ಸ್ವಾಸ್ಥ್ಯತೆ ಇವರಿಗೆ ಬೇಕಾಗಿಲ್ಲ. ಇದೆಲ್ಲವನ್ನು ಖಂಡಿಸುತ್ತಾ ಒಟ್ಟು ನಮ್ಮ ಶಾಸಕರು 2013ರಿಂದ 2018ರವರೆಗೆ ಸಾಮಾಜಿಕ ಕಾರ್ಯ, ದೇವಸ್ಥಾನಗಳ ಬ್ರಹ್ಮಕಲಶ ಜೀರ್ಣೋದ್ಧಾರ, ಈ ಎಲ್ಲ ಕಾರ್ಯದ ಮೂಲಕ ಜನರ ಮನೆ ಮನೆಗೆ ಮಾತಾಗಿ ಭರವಸೆಯನ್ನು ಕೊಟ್ಟು ಮತಯಾಚನೆಯನ್ನು ಪಡೆದು ಅವರು ಶಾಸಕರಾದವರು. ಅವರ ಆ 5 ವರ್ಷದ ಅಭಿವೃದ್ಧಿಯನ್ನು ನೋಡಿದಂತಹ ಜನತೆ ಮತ್ತೊಮ್ಮೆ 2023ಕ್ಕೆ ಇವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿಯೂ ಮತಯಾಚನೆಯನ್ನು ಜನರು ಯಾಕೆ ಮತವನ್ನು ಕೊಟ್ಟಿದ್ದಾರೆ ಅಂತೇಳಿದರೆ ಇವರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಇರ್ಬೋದು, ಅಥವಾ ಇವರ ಕಾಳಜಿ ಇರ್ಬೋದು, ಸಾಮಾಜಿಕ ಕಳಕಳಿ ಇರ್ಬೋದು, ಧರ್ಮ ದೇವರುಗಳ ಬಗ್ಗೆ ನಂಬಿಕೆ ಇರ್ಬೋದು, ಇದೆಲ್ಲರ ಪರಿಣಾಮವಾಗಿ ಜನತೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದೆ. ಹಾಗಾಗಿ ರಕ್ಷಿತ್ ಶಿವರಾಮ್ ಅವರೇ, ಕೇವಲ ಕಥೆಗಾರನಾಗಿ, ಯಾಕಂದರೆ ಬೆಳ್ತಂಗಡಿಯಲ್ಲಿ ಕಥೆಯನ್ನು ಹೇಳುವ ಮೂಲಕ ನೀವು ಏನೋ ಒಂದು ದೊಡ್ಡದನ್ನು ಸಾಧಿಸ್ಬೋದು ಅಂತ ಹೇಳುವಂಥ ಪ್ರಯತ್ನಕ್ಕೆ ಇಳಿಬೇಡಿ. ನಿಮಗೂ ಅವಕಾಶ ಇದೆ. ಸಾಮಾಜಿಕ ಕಾರ್ಯ, ಸಮಾಜದ ಕಾಳಜಿಯ ಜೊತೆಗೆ ಇಲ್ಲಿಯೂ ಬಂದು ಸಮಾಜದ ಕಾರ್ಯವನ್ನು ಮಾಡಿ, ಕೆಲಸವನ್ನು ಮಾಡಿ. ನಿಮಗೂ ದೇವರ ಅನುಗ್ರಹ ಇದ್ದರೆ, ಮತದಾರರ ಒಲವಿದ್ದರೆ ನಿಮಗೂ ಮುಂದೆ ಏನಾದರೂ ಅವಕಾಶಗಳಾಗ್ಬೋದು. ಅದು ಬಿಟ್ಟು ಈ ರೀತಿಯ ಸಣ್ಣ ಮಟ್ಟದ ಹೇಳಿಕೆಯನ್ನು ಹೇಳುವಂಥದ್ದು ಸರಿಯಲ್ಲ. ಮತ್ತು ದ್ವೇಷ ರಾಜಕಾರಣವನ್ನು ಬಿಡಿ. ಅದರಲ್ಲಿ ಯಾರಿಗೂ ಶ್ರೇಯಸ್ಸಿಲ್ಲ. ದ್ವೇಷ ರಾಜಕಾರಣದಿಂದ
ಮರದ ಹುಳ ಮರವನ್ನೇ ತಿನ್ನುತ್ತದೆ ಅಂತ ಹೇಳುವಂಥ ಮಾತಿನ ಮೂಲಕ ನಿಮಗೆ ಅದು ಮುಳುವಾಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ.